ಇವರು ಕೂಡ ಉಪಸ್ಥಿತರಿದ್ದಾರೆ. बोलो भारत माता के चंद्र रामचंद्र के पवन सुत हनुमान के सनातन हिंदू धर्म के भारत माता के श्यामला मातरं वन्दे मातरं शूद्रज्योत्स्ना पुलकितयामिनी उल्लकुसुमितद्रुमदलशोभिनी सुहासिनी सुमधुरभाषिणी सुकलां वरदां मातरं वन्दे मातरं कोटि कोटि कंठकलकलनिनादकराली कोटि कोटि भुजेन्द्रितकरकरवाले अबलां हिमायतोबले बहुबलधारिणी नमामि तारिणी त्रिपुरलहारिणी मातरं वन्दे मातरं शरीरे बाहुले तुमि मा शक्ति हृदये तुमि मा भक्ति तोमारई प्रतिमा घड़ी मंदिरे मंदिरे वन्दे मातरं वन्दे दुर्गा दशप्रहरणधारिणी माता के सनातन हिंदू धर्म के बोलो भारत माता के जय श्री राम जय श्री राम.
ವಿಶೇಷ ರೂಪದಲ್ಲಿ ದೇವತಾ ಸೇವೆ ಮಾಡಬೇಕು ಅಂತ ಸಮಸ್ತ ಭಗವದ್ಭಕ್ತರು ಕೂಡ ನಿರ್ಧರಿಸಿ ಈ ವರ್ಷದ ರಾಮೋತ್ಸವದಲ್ಲಿ ಈ ರಜತ ಮಹೋತ್ಸವದ ಕಾರ್ಯಕ್ರಮವಾಗಿ ವಿಶೇಷವಾಗಿ ಸೀತಾರಾಮಚಂದ್ರ ದೇವರ ಪ್ರೀತ್ಯರ್ಥವಾಗಿ ಇವತ್ತಿನ ದಿವಸಕ್ಕೆ ಯಜ್ಞವನ್ನು ಮಾಡಿಸಿದ್ದೀರಿ. ಮಾತ್ರವಲ್ಲದೆ ಪ್ರಾತಃ ಕಾಲದಲ್ಲಿ ಮಹಾಗಣಪತಿ ದೇವರ ಪ್ರೀತ್ಯರ್ಥವಾಗಿ ದ್ವಾದಶ ನಾಳಿಕೆಯ ಅಷ್ಟದ್ರವ್ಯ ಗಣಪತಿ ಹೋಮವು ಕೂಡ ಸಂಪನ್ನತೆ ಬಂದಿದೆ. ಮಾತ್ರವಲ್ಲದೆ ಪ್ರಧಾನ ಪೀಠದಲ್ಲಿ ಸೀತಾರಾಮಚಂದ್ರ ದೇವರ ಬಿಂಬ ಪ್ರತಿಷ್ಠಾಪನಾ ಮುಹೂರ್ತವು ಕೂಡ ಪ್ರಾತಃ ಕಾಲದಲ್ಲಿ ಆಗಿದ್ದುಂಟು. ಇಂತಹ ಸಂದರ್ಭದಲ್ಲಿ ದೇವತಾರಾಧನೆಯನ್ನು ಮಾಡಬೇಕು ಅಂತ ಹೇಳಿ ಭಗವದ್ಭಕ್ತರ ಒಂದು ವಿಶೇಷವಾದಂತಹ ಸಂಕಲ್ಪ ಇದ್ದು ಭಗವಂತನು ನಿಮ್ಮೆಲ್ಲರ ಕೈಯಿಂದ ಅವನ ಸೇವೆಯನ್ನು ಮಾಡಿಸಿಕೊಳ್ತಾ ಇದ್ದಾನೆ. ಮುಖ್ಯವಾಗಿ ಇವತ್ತಿನ ದಿವಸ ಅಂತ ಹೇಳಿದ್ರೆ ಪರಮಾತ್ಮನ ಸನ್ನಿಧಾನವು ಭೂಮಿಗೆ ಬಂದಂತಹ ವಿಶೇಷವಾದಂತಹ ದಿವಸ. ನಾವು ಈ ಸಂದರ್ಭದಲ್ಲಿ ದೇವರ ಚರಣಾರವಿಂದದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ ಇಂತಹ ಸತ್ಕರ್ಮಗಳನ್ನು ಮಾಡುವ ಯೋಗ ಭಾಗ್ಯಗಳನ್ನು ನಮಗೆ ಅನುಗ್ರಹಿಸಿದಂತಹ ದೇವರು ನಮ್ಮೆಲ್ಲರಿಗೂ ಕೂಡ ಶಾಶ್ವತವಾದಂತಹ ಶ್ರೀರಕ್ಷೆಯನ್ನು ಅನುಗ್ರಹಿಸ್ತಾನೆ ಎನ್ನುವಂತಹ ವಿಶ್ವಾಸ ಉಂಟು. ಯಜ್ಞದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯನಿಯೋತದ ಯಜ್ಞೋ ದಾನ ತಪಶ್ಚೈವ ಪಾವನಾನಿ ಮನೀಷನ ಅಂತ. ಮನುಷ್ಯನು ಜನ್ಮಕ್ಕೆ ಬಂದ ನಂತರ ನಾವು ನಾನಾ ವಿಧವಾದಂತಹ ಉದ್ಯೋಗ ವ್ಯವಹಾರಾದಿಗಳನ್ನು ಮಾಡಿ ನಮ್ಮ ಜೀವನಕ್ಕೋಸ್ಕರವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ತೇವೆ. ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣದೇವರು ಹೇಳಿದಂತಹ ಒಂದು ಮಾತು ಉಂಟು, ಯಜ್ಞ ಮಾಡುವಂಥದ್ದು, ದಾನ ಮಾಡುವಂಥದ್ದು ಮತ್ತು ತಪಸ್ಸನ್ನು ಮಾಡುವಂಥದ್ದು. ಈ ಮೂರನ್ನು ಕೂಡ ಶಾಶ್ವತವಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಜೀವನದಲ್ಲಿ ಮಾಡ್ತಾ ಇರ್ಬೇಕಂತೆ. ಈ ಯಜ್ಞ ಮಾಡೋದು, ದಾನ ಮಾಡೋದು ಮತ್ತು ಜಪ ಮಾಡುವುದರಿಂದ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಅದೇ ಸಂದರ್ಭದಲ್ಲಿ ಆ ಶ್ಲೋಕದ ಉತ್ತರಾರ್ಧದಲ್ಲಿ ಯಜ್ಞೋ ದಾನ ತಪಶ್ಚೈವ ಪಾವನಾನಿ ಮನೀಷಿಣಾಂ ಅಂದ್ರೆ ಮನುಷ್ಯರಿಗೆ ಅವರ ಜೀವನವು ಪಾವನ ಆಗ್ತದೆ. ಜನ್ಮಾಂತರದಲ್ಲಿ ಯಾವುದೇ ರೀತಿಯ ಪಾಪಕರ್ಮಗಳ ಫಲಗಳಿಂದ ದುಃಖಿತರಾಗುವಂತಹ ಸಂದರ್ಭಗಳು ಮನುಷ್ಯನಿಗೆ ಒದಗಿ ಬರುವಂತದ್ದು ಸಾಧ್ಯತೆ. ಇದು ಯಾಕೆ ಅಂತ ಹೇಳಿದ್ರೆ ಇದು ಕರ್ಮಭೂಮಿ. ಪ್ರತಿಯೊಬ್ಬನಿಗೂ ಕೂಡ ಜನ್ಮಾಂತರವಾದಂತಹ ಸಂಬಂಧ ಈ ಭೂಮಿಗೆ ಬರುವಾಗ ಇರ್ತದೆ. ನಾವು ಜನ್ಮಾಂತರದಲ್ಲಿ ಮಾಡಿದಂತಹ ಪುಣ್ಯ ಕರ್ಮಗಳಿಂದ ಪುಣ್ಯ ಫಲಗಳನ್ನು, ಪಾಪಕರ್ಮಗಳಿಂದ ಪಾಪಕರ್ಮಗಳನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಈ ಕರ್ಮಲೋಕದಲ್ಲಿ ಬರ್ತದೆ, ಈ ಭೂಲೋಕದಲ್ಲಿ ಬರ್ತದೆ. ಆದ್ರೆ ಭಗವಂತನಿಗೆ ಅದನ್ನೆಲ್ಲ ಪರಿಹಾರ ಮಾಡುವಂತಹ ಶಕ್ತಿ ಉಂಟು. ಹೇಗೆ ಅಂತ ಹೇಳಿದ್ರೆ ನಾವು ತಲ್ಲೀನ ಚಿತ್ತದಿಂದ ಭಗವಂತನ ಸೇವೆಯನ್ನು ನಿತ್ಯ ನಿರಂತರವೂ ಕೂಡ ಮಾಡುವುದರಿಂದ ಭಗವದ್ ಅನುಗ್ರಹವು ಕೂಡ ಮನುಷ್ಯನಿಗೆ ಪ್ರಾಪ್ತಿಯಾಗಿ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಶಾಂತಿ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ಮೂಲ ಕಾರಣ ಯಾವುದು ಅಂತ ಕೇಳಿದ್ರೆ ಭಗವದ್ಭಕ್ತಿ. ಆದ್ರಿಂದಲೇ ಕೃಷ್ಣದೇವರು ಯಜ್ಞ ಮಾಡಿ, ದಾನ ಮಾಡಿ ಮತ್ತು ಜಪವನ್ನು ಮಾಡಿ ಜಕಾರ ಜನ್ಮ ಪಾಪೋತ್ತಂ ಪಕಾರ ಪಾಪನಾಶನಂ ತಸ್ಮಾತ್ ಜಪ ಇತಿ ಖ್ಯಾತಂ ಆತ್ಮೇ ವ್ಯಾಸೋಕ್ತಿ ದೃಷಿ. ಪದ್ಮಪುರಾಣ ಎಂಬಂತಹ ಮಹಾಗ್ರಂಥದಲ್ಲಿ ವ್ಯಾಸ ಮಹರ್ಷಿಗಳು ಹೇಳಿದಂತಹ ಮಾತು. ಪ್ರತಿಯೊಬ್ಬನೂ ಕೂಡ ಪ್ರಾತಃ ಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಅರ್ಥಾತ್ ಜಪವನ್ನು ಮಾಡಬೇಕಂತೆ. ಯಾಕೆ ಅಂತ ಹೇಳಿದ್ರೆ ಜಕಾರ ಜನ್ಮ ಪಾಪೋತ್ತಂ, ಜನ್ಮಾಂತರದ ಪಾಪಗಳಿದ್ರೆ ಆ ಜಪದಿಂದ ಸಂಪೂರ್ಣವಾಗಿ ಪರಿಹಾರ ಆಗ್ತದೆ. ಆದ್ರಿಂದ ಜಪವನ್ನು ಮಾಡಿ ಅಂತ ಋಷಿಗಳು ಸೂಚನೆಯನ್ನು ಕೊಟ್ಟಿದ್ದೀರಿ. ಜಪ ಮಾಡಬೇಕು ಅಂತಾದ್ರೆ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಮೂರು ಮಹಾಮಂತ್ರಗಳು ಋಷಿ ಮುನಿಗಳಿಂದ ಹೇಳಲ್ಪಟ್ಟಂತ
ಅಯೋಧ್ಯೆಯಲ್ಲಿ ಮುಗಿದು ಹೋಗಿದೆ. ಇನ್ನು ನಾವು ಎಲ್ಲರೂ ಕೂಡ ಹನುಮಂತನ ಪಾತ್ರವನ್ನು ನಾವು ಮಾಡಬೇಕಾಗಿದೆ. ರಾಮನು ಸೌಮ್ಯ ಆದರೂ ಕೂಡ ರಾಮಾಯಣದಲ್ಲಿ ಹನುಮಂತನ ಪಾತ್ರ ಅತ್ಯಂತ ಪ್ರಾಮುಖ್ಯವಾಗಿರುವಂಥದ್ದು. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿ ಸಕಲ ರಾಕ್ಷಸಾಂತಕಂ. ನಾವೆಲ್ಲರೂ ಕೂಡ ಹನುಮಂತನ ಕೆಲಸ ನಿಷ್ಠೆ, ನಮ್ಮಲ್ಲಿ ನಮ್ಮ ಧರ್ಮನಿಷ್ಠೆ, ಆ ಧರ್ಮದಲ್ಲಿ ನಾವು ನಿಷ್ಠಾವಂತರಾಗಬೇಕು. ರಾಕ್ಷಸರಂತಿರುವವರನ್ನು ದಮನಿಸಿ ರಾಮಾಯಣಕ್ಕೆ ಒಂದು ಮಾಡಿ ಲೋಕಕ್ಕೆ ಮಂಗಳವನ್ನುಂಟು ಮಾಡಿದ. ನಾವು ಮಾಡಲಿಕ್ಕಿಲ್ಲ. ನಾವು ಮನೆಯನ್ನು ಬಿಟ್ಟು ನಮ್ಮ ಅರ್ಥಗೋಸ್ಕರ ನಾವು ರಾಮನು ಆಗಬೇಕಾಗ್ತದೆ. ಅಜಾಡ್ಯ ವಾಕ್ಪಡತ್ವಂಚ ಹನುಮತ್ ಸ್ಮರಣ ಭವೇತ್ ಅಂತಹ ಗುಣಗಳನ್ನು ನಾವು ಅಳವಡಿಸಿಕೊಳ್ಳೋಣ. ಮುಖಾಂತರವಾಗಿ ಕೊಟ್ಟಿದ್ದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಶ್ರೀರಾಮಾರ್ಪಣಮಸ್ತು. ಭಜನೆ
ಗ್ಯಾಪ್ ದೀದು ಬಿಡ್ಲೆ बोलो भारत माता की ಗ್ಯಾಪ್ ಕುರಿಸಿ ಅಣ್ಣ ಮೇಲೆ ಲಕ್ಕಲ್ಲಿ ಅದು ಬರೋಡು ಪಾಪ ಅಂದು ಇದು ಮೇಡಮ್ ನೀವು ಮೇಡಮ್ ಎಲ್ಲಿಂದ ಬಂದ್ರಿ ನೀವು ಯಾವ ಬರೋಣ ರಥ ಒಂಚೂರು ಬರೋಣ ರಥ ಯಾವ್ದಾ ಬರಲ್ಲ ಅವಾಗ ಬರ್ಬೇಕು ಬನ್ನಿ ಎಸ್ भारत माता की पवन सुत हनुमान की वंदे मातरम वंदे मातरम वंदे मातरम ಭಕ್ತವರ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಶಾರದಾ ಮಾಡೋದೆಂತ ನಾಕ್ಲೇಡ ಬಲೆ ಓ
ಕೋಸ್ಕೊಡ್ತು ಬರ್ತಿದ್ದೇನೆ. ಶೈಲ ಸುಬ್ರಹ್ಮಣ್ಯ ಕ್ರೂರ ಸಂಹಾರ ಶೈಲ ಸುಬ್ರಹ್ಮಣ್ಯ ಪಳನಿ ಮಲೈ ವಾಸಾವೆ ವೇಳಾಯುಧವೇ ಪಳನಿ ಮಲೈ ವಾಸಾವೆ ವೇಳಾಯುಧವೇ ಕ್ರೂರ ಸಂಹಾರ ಶೈಲ ಸುಬ್ರಹ್ಮಣ್ಯ ಕ್ರೂರ ಸಂಹಾರ ಶೈಲ ಸುಬ್ರಹ್ಮಣ್ಯ ಪಳನಿ ಮಲೈ ವಾಸಾವೆ ವೇಳಾಯುಧವೇ
ಭಕ್ತರಿಗೆ ಕೂಡ ಉಪಹಾರದ ವ್ಯವಸ್ಥೆ ಇದೆ. ವೇದಿಕೆಯ ಮುಂದೆ ಆಸನದ ವ್ಯವಸ್ಥೆ ನಮ್ಮ ಈ ಒಂದು ವಸುಧೈವ ಭಜನಾ ಕುಟುಂಬ ಭಜನಾ ಸೇವೆಯನ್ನು ವೀಕ್ಷಿಸಬೇಕಾಗಿ ಕೂಡ ಮಾಡ್ತಾ ಇದ್ದಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.